ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಜನಸೇವಕ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುದರ್ಶನ್ ರವರೇ, ಈ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಲಿರುವಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರೇ, ಈಗ ತಾನೇ ಮಾತನಾಡಿದಂಥ ಕರ್ನಾಟಕ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಂಥ ಎನ್ ರವಿಕುಮಾರ್ ಅವರೇ, ಕ್ಷೇತ್ರದ ಈ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಸಂಗಾರ್ ಅವರೇ, ಪ್ರತಾಪ್ ಸಿಂಗ್ ನಾಯಕ್ ಅವರೇ, ಸಂಜೀವ್ ಮಠಂದೂರ್ ಅವರೇ, ರಾಜೇಶ್ ನಾಯ್ಕ್ ಅವರೇ, ಉಮಾನಾಥ್ ಕೋಟ್ಯಾನ್ ಅವರೇ, ಭರತ್ ಶೆಟ್ಟಿ ಅವರೇ, ವೇದವಾಸ್ ಕಾಮತ್ ಅವರೇ, ಹರೀಶ್ ಪೂಂಜಾ ಅವರೇ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಮೀನಾಕ್ಷಿ ಶಾಂತಿಗೂಡೆ ಅವರೇ, ಜಿಲ್ಲೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಅನೇಕ ನಿಗಮ ಮಂಡಳಿಗಳ ಅಧ್ಯಕ್ಷರೇ, ಜಿಲ್ಲೆಯ ಪ್ರಭಾರಿಗಳೇ, ವಿಭಾಗದ ಪ್ರಭಾರಿಗಳೇ, ಉಳಿದಂತೆ ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ನೂತನವಾಗಿ ಗೆದ್ದಿರತಕ್ಕಂಥ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಂಧುಗಳೇ, ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ನೆಲೆಯನ್ನು ಭದ್ರಪಡಿಸಿಕೊಂಡಿರುವಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ಕಾರಣ ಕೂಡ ಇವತ್ತು ಮಂಗಳೂರಾಗಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಈ ಮಂಗಳೂರಿನ ಸೈದ್ಧಾಂತಿಕ ಹಿನ್ನೆಲೆಯನ್ನು ಹೊಂದಿರದಂಥ, ಸಂಘಟನೆಯ ಹಿನ್ನೆಲೆಯನ್ನು ಹೊಂದಿದಂಥ ಗಟ್ಟಿ ಮಣ್ಣಿನಲ್ಲಿ ಬೆಳೆದಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರವರು ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕನ್ನುವಂಥ ಕನಸನ್ನು ಇಟ್ಟುಕೊಂಡು ಗ್ರಾಮ ಸ್ವರಾಜ್ಯ ಸಮಾವೇಶಗಳನ್ನು ಏರ್ಪಡಿಸಿ ಇಡೀ ರಾಜ್ಯದಾದ್ಯಂತ ಸಂಚಾರವನ್ನು ಮಾಡಿದರು, ನಮ್ಮ ರಾಜ್ಯದ ಎಲ್ಲ ನಾಯಕರ ಜೊತೆ ಸೇರಿ. ಅದರ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮವರು ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಅವರು ಆಯ್ಕೆಯಾಗಿ ಬಂದ ನಂತರ ಮೊದಲನೇ ಬಾರಿಗೆ ಅವ್ರನ್ನ ಕರೆದು ಒಂದು ಸನ್ಮಾನ ಅಥವಾ ಅವರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಜನಸೇವಕ ಸಮಾವೇಶ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಮತ್ತು ರಾಜ್ಯದ 5 ತಂಡಗಳು ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾವೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತಾವು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಿ ಅನ್ನೋದಕ್ಕಿಂತ ದೇಶದ ಪ್ರಧಾನ ಸೇವಕ ಅಂತಕ್ಕಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಇವತ್ತು ಜನಸೇವಕ ಸಮಾವೇಶ ಅನ್ನುವಂಥದ್ದನ್ನು ಮಾಡೋದ್ರ ಮುಖಾಂತರ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ನಮ್ಮೆಲ್ಲ ಸದಸ್ಯರು ನಾವು ಒಂದು ಅಧಿಕಾರ ಅಲ್ಲ, ಇದು ಜನರ ಸೇವೆ ಮಾಡಲಿಕ್ಕೆ ಸಿಕ್ಕಂಥ ಅವಕಾಶ ಅನ್ನುವಂಥ ವಿಚಾರವನ್ನು ನಿಮ್ಮ ತಲೆಯಲ್ಲಿ ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ಜನಸೇವಕ ಸಮಾವೇಶವನ್ನು ಕೂಡ ಅವರು ಕಲ್ಪನೆ ಮಾಡಿದರು. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಸಮಾವೇಶಗಳು ಅತ್ಯಂತ ಇವತ್ತಿನಿಂದ ಯಶಸ್ವಿಯಾಗಿ ನಡೆದಿದ್ದಾವೆ. ಆ ಕಾರಣದಿಂದ ಇವತ್ತು ನಮಗೇನು ಸಿಕ್ಕಿದೆ ಅವಕಾಶ ಗ್ರಾಮ ಪಂಚಾಯಿತಿಗಳಲ್ಲಿ, ಬಹುಶಃ ಮಾತನಾಡ್ತಾ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಹೇಳಿದರು, ಅವರು ಗ್ರಾಮ ಪಂಚಾಯಿತಿಯಿಂದನೇ ಮಂತ್ರಿಗಳಾಗೋ ತನಕ ಬೆಳೆದಂಥ ಒಂದು ವ್ಯಕ್ತಿತ್ವ ಹೊಂದಿದಂಥವ್ರು. ಮಾತನಾಡ್ತಾ ತಮ್ಮ ಮತದಾರರಿಗೆ ಏನು ಅನುಕೂಲ ಆಗ್ಬೇಕನ್ನುವಂಥದ್ದನ್ನು ಹೇಳಿ ಮುಂದಿನ ಚುನಾವಣೆ ತಯಾರಿನೂ ಮಾಡ್ಕೊಂಡ್ರು ಅಂತ ಅನಿಸ್ತದೆ ನನಗೆ. ಹೀಗಾಗಿ ಇಲ್ಲ, ಸರಿ ಅದ, ಸರಿ ಅದ, ಇಲ್ಲ ಅವರು ಹೇಳಿದ್ದು ಸರಿ ಅದ. ಯಾಕೆಂದರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಒಂದು ಗೌರವಧನ ಹೆಚ್ಚು ಮಾಡೋದ್ರ ಮೂಲಕ ಅವರ ಗೌರವವನ್ನು ಹೆಚ್ಚು ಮಾಡಬೇಕನ್ನುವಂಥ ಬೇಡಿಕೆ ಏನು ತಪ್ಪಿಲ್ಲ. ಹೀಗಾಗಿ ಆ ಸದಸ್ಯರು ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನನಗೆ ಗೊತ್ತಿದ್ದಂಗೆ ಜನರಿಗೆ ಅತ್ಯಂತ ಸರಳವಾಗಿ ಸಿಗ್ತಕ್ಕಂಥ ಯಾವುದಾದ್ರೂ ಚುನಾಯಿತ ಪ್ರತಿನಿಧಿ ಅಂತಂದ್ರೆ ಮೊದಲನೇದು ಗ್ರಾಮ ಪಂಚಾಯಿತಿ ಸದಸ್ಯರು. ಹೀಗಾಗಿ ಅವ್ರ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ದೊಡ್ಡ ನಿರೀಕ್ಷೆ ಇರ್ತದೆ. ಆ ನಿರೀಕ್ಷೆಯನ್ನು ಹುಸಿಗೊಳಿಸಲಾರದ ರೀತಿಯೊಳಗೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಮೊದಲನೇದಾಗಿ ನಮ್ಮ ಪಂಚಾಯಿತಿಯಲ್ಲಿ ನನಗೆ ಎಷ್ಟು ಅನುದಾನ ಬರ್ತದೆ, ಯಾವ್ಯಾವ ಇಲಾಖೆಯಿಂದ ಎಷ್ಟು ದುಡ್ಡನ್ನು ನಾವು ತೊಗೊಳ್ಬೋದು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡ್ರೆ ಅದು ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ನನಗೆ ಅನ್ನಿಸ್ತದೆ. ನೀವೆಲ್ಲ ಅತ್ಯಂತ ಮುಂದುವರೆದ, ಅಂದ್ರೆ ಶೈಕ್ಷಣಿಕವಾಗಿಯೂ ಮುಂದುವರೆದ, ಸಂಘಟನೆಯಿಂದ ಮುಂದುವರೆದಂಥ ಜಿಲ್ಲೆಯವರಿದ್ದೀರಿ. ಅನೇಕ ನಿಮ್ಮ ಸಂಘಟನೆಯ
ಯೋಗ್ಯತೆ ಆಧಾರ ಮೇಲೆ ಅನೇಕ ಚುನಾಯಿತ ಪ್ರತಿನಿಧಿಗಳು ಗೆದ್ದು ಬಂದಿದ್ದೀರಿ. ಭಾಳಷ್ಟು ಕಡೆ ಯೋಗದಿಂದನೂ ಗೆದ್ದಿರ್ತೀವಿ ಭಾಳಷ್ಟು ಕಡೆ. ಹೀಗಾಗಿ ಯೋಗ ಅನ್ನೋದಕ್ಕಿಂತ ಯೋಗ್ಯತೆ ಆಧಾರ ಮೇಲೆ ಗೆದ್ದಿರ್ತಕ್ಕಂಥ ನೀವೆಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಪಕ್ಷದ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಮ್ಮ ಮುಖಂಡರು ಏನು ಹೇಳಿದ್ರು ಅದನ್ನು ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ನಾವು ಎಷ್ಟೇ ಬಲಿಷ್ಠವಾದ ಸಂಘಟನೆಯನ್ನು ಕಟ್ಟಿಕೊಂಡ್ರೂ ಕೂಡ ಕಳೆದ 2 ಬಾರಿ 2 ವಿಧಾನಸಭಾ ಚುನಾವಣೆಗಳಲ್ಲಿ ನಮಗೆ ಪೂರ್ಣ ಬಹುಮತ ಸಿಗಲಿಲ್ಲ. ಆ ಕಾರಣದಿಂದ ಅನೇಕ ಬದಲಾವಣೆಗಳಿಗೆ ಕಾರಣ ಆಗುವಂಥ ಸಂದರ್ಭ ಸಿಕ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯತ್ ಸದಸ್ಯರು ನಿಶ್ಚಿತವಾಗಿ 150 ಸ್ಥಾನಗಳನ್ನು ಗೆಲ್ಲಿಸಲಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಈ ಸಮಾವೇಶಗಳನ್ನು ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಕೇವಲ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾವೆ ಅನ್ನೋದನ್ನು ಅಷ್ಟೇ ಅರ್ಥ ಮಾಡಿಕೊಳ್ಳಾರದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆನೂ ನಾವು ಎಲ್ಲರೂ ತಿಳ್ಕೊಂಡು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂತಂದರೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟರು. ಇಡೀ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅವರು ಕೊಟ್ಟರು. ಅದು ಪೊಖ್ರಾನ್ ಅಣುಸ್ಫೋಟ ಇರ್ಬೋದು, ಕಾರ್ಗಿಲ್ ಯುದ್ಧ ಇರ್ಬೋದು, ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು. ನಾವು ಹೇಳ್ತಾ ಹೋದ್ರೆ 100 ಯೋಜನೆಗಳನ್ನ ಹೇಳ್ಬೋದು. ಆದರೆ ಅದರ ನಂತರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂದ್ರೆ ನಾವೆಲ್ಲೋ ಆ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ವಿಫಲರಾದವೇನೋ ಅಂತ ನನಗನ್ನಿಸ್ತದೆ. ಹೀಗಾಗಿ ಇಡೀ ವಿಶ್ವ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ನಮ್ಮ ರಾಜ್ಯದಲ್ಲಿ ನಿಶ್ಚಿತವಾಗಿ 150 MLAಗಳನ್ನು ಗೆಲ್ಲೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಬೇಕಾಗ್ತದೆ. ಇವತ್ತು ರೈತರ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಕೊಟ್ಟರೂ ಕೂಡ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಯಾವ ಕಾಂಗ್ರೆಸ್ ಪಾರ್ಟಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಈ ಕೃಷಿ ಕಾನೂನುಗಳನ್ನು ಬದಲಾವಣೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ರು, ಅವರು ಇವತ್ತು ವಾಪಸ್ ಮಾತಾಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ದೇಶದ ಕೃಷಿ ಕಾನೂನುಗಳೇನಿದಾವೆ ರೈತ ಪರವಾಗಿದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ಜನರಿಗೆ ಮುಟ್ಟಿಸಬೇಕಾಗಿದೆ. APMC ಕಾನೂನು ತಿದ್ದುಪಡಿ ಇರ್ಬೋದು, ಭೂ ಸುಧಾರಣೆ ಕಾನೂನು ಇರ್ಬೋದು, ಅಥವಾ ಗೋಹತ್ಯೆ ನಿಷೇಧ ಇರ್ಬೋದು, ಈ ಎಲ್ಲ ಕಾನೂನುಗಳ ಬಗ್ಗೆ ಇವತ್ತು ವಿಪಕ್ಷಗಳು ತಮಗೆ ಯಾವುದೂ ಮಾತನಾಡಲಿಕ್ಕೆ ವಿಷಯ ಇಲ್ಲ ಅಂಥೇಳಿ ಆ ಮುಗ್ಧ ರೈತರನ್ನ ಎದುರಿಗಿಟ್ಟುಕೊಂಡು ಆ ರೈತರ ಹೆಗಲ ಮೇಲೆ ಬಂದೂಕಿಟ್ಟು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ಹೊಡಿಲಿಕ್ಕೆ ಅವರು ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಏನು ಕೊಟ್ಟಿದೆ ಅನ್ನುವಂಥದ್ರ ಬಗ್ಗೆ ಬೀಜ ಸೇ ಬಜಾರ್ ತಕ್ ಅಂದರೆ ಒಬ್ಬ ರೈತ ತನ್ನ ಬೀಜ ಏನು ಬಿತ್ತನೆ ಮಾಡ್ತಾನೆ ಅದನ್ನು ಬಜಾರ್ ತನಕ ಒಯ್ಯೋ ತನಕ ಏನೇನು ಕಾರ್ಯಗಳಾಗಬೇಕು ಅದೆಲ್ಲಕ್ಕೂ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿದೆ ನಮಗೆ. ನಾವು ಹೇಳ್ತಾ ಹೋದರೆ ಆ ಸಾಯಿಲ್ ಹೆಲ್ತ್ ಕಾರ್ಡ್ಗಳಿರ್ಬೋದು ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿರ್ಬೋದು, ದೇಶದ 6 ದೊಡ್ಡ ರಸಗೊಬ್ಬರ ಕಾರ್ಖಾನೆಗಳಿಗೆ ಸುಮಾರು 48,000 ಕೋಟಿ ರೂಪಾಯಿಗಳ ಸಹಾಯಧನವನ್ನು ನೀಡೋದ್ರ ಮುಖಾಂತರ ಗೊಬ್ಬರ ಉತ್ಪಾದನೆಯಲ್ಲಿ ಕೊರತೆ ಆಗದಂತೆ ನೋಡಿಕೊಳ್ಳುವಂಥದ್ದಿರ್ಬೋದು, ಅಥವಾ ನಮ್ಮ ಸೋಲಾರ್ ವಿದ್ಯುತ್ ಮೂಲಕ ನಮ್ಮ ಪಂಪ್ಸೆಟ್ಗಳು ನಡೆಯುವಂಥ ವ್ಯವಸ್ಥೆ ಇರ್ಬೋದು. ಇಲ್ಲಿವರೆಗೂ ದೇಶದ 18,000 ಹಳ್ಳಿಗಳಿಗೆ, ಹಳ್ಳಿ ಅಂದರೆ ರೈತ ವಾಸ ಮಾಡ್ತಕ್ಕಂಥ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ, ಅಲ್ಲಿ ವಿದ್ಯುತ್ ಸಂಪರ್ಕ ಕೊಟ್ಟಿರುವಂಥದ್ದಿರ್ಬೋದು. ಈ ರೀತಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಪ್ರತಿ ರೈತನ ಖಾತೆಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡುವಂಥ ಯೋಜನೆ ಇರ್ಬೋದು. ಅಥವಾ ನಮ್ಮ ಬೆಂಬಲ ಬೆಲೆಯನ್ನು ಹಿಂದಿನ ಯಾವುದೇ ಸರ್ಕಾರಗಳು ಮಾಡಲಾರ್ದಂಥ ದುಪ್ಪಟ್ಟು ಮಾಡಿರುವಂಥದ್ದು ಇರ್ಬೋದು. ಖರೀದಿಯಲ್ಲೂ ಕೂಡ ಹಿಂದಿನ ಯಾವುದೇ ಸರ್ಕಾರಗಳು ಖರೀದಿ ಮಾಡದೇ ಇರುವಷ್ಟು ದುಪ್ಪಟ್ಟು ಖರೀದಿ ಮಾಡಿರುವಂಥದ್ದು ಇರ್ಬೋದು. ಈ ರೀತಿ ರೈತನಿಗೆ ಅನೇಕ ಯೋಜನೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದಲ್ಲದೆ ಕಿಸಾನ್ ಮಾನ್ಧನ್ ಅಂತಕ್ಕಂಥ ಒಂದು ಯೋಜನೆ, ಒಬ್ಬ ರೈತ ತನ್ನ 18ನೇ ವಯಸ್ಸಿನಲ್ಲಿ 50 ರೂಪಾಯಿ ಪ್ರೀಮಿಯಂ ತುಂಬಿದ್ರೆ ಅವನ 40 ವರ್ಷಕ್ಕೆ ಬಂದಾಗ 200 ರೂಪಾಯಿ ಪ್ರೀಮಿಯಂ ಆಗ್ತದೆ. ಅಂದರೆ 50ರಿಂದ 200 ರೂಪಾಯಿ ತುಂಬಿದ್ರೆ ಅವನು 60 ವರ್ಷಕ್ಕೆ ಬಂದಾಗ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕಿಸಾನ್ ಮಾನ್ಧನ್ ಯೋಜನೆ ಇರ್ಬೋದು, ಅವರಿಗೆ ಕೊಡ್ತಕ್ಕಂಥ ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಪಟ್ಟಿ ಮಾಡಿಕೊಂಡು ಜನರ ಮಧ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮಗೆ ಈ ಯೋಜನೆ ಗೊತ್ತಿಲ್ಲದೆ ಹೋದರೆ ನಮ್ಮ ಮನಸ್ಸಿನಲ್ಲೂ ಬರ್ಬೋದು, ಹೌದು ಸರ್ಕಾರ ಎಲ್ಲೇ ತಪ್ಪು ಮಾಡ್ತೇನೋ ಅಂಥೇಳಿ. ಆ ರೀತಿ ಸಂಶಯಕ್ಕೆ ಆಸ್ಪದ ಕೊಡಲಾರದ ರೀತಿಯಲ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನು ತಿಳ್ಕೊಳ್ಬೇಕು ಮತ್ತು ಜನರ ಮಧ್ಯೆ ಚರ್ಚೆ ಮಾಡಬೇಕು. ಮುಗ್ಧ ರೈತರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟತಕ್ಕಂಥ ಏನು ವ್ಯವಸ್ಥಿತ ಷಡ್ಯಂತ್ರ ಏನು ನಡೀತಿದೆ, ಈ ಷಡ್ಯಂತ್ರಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ದಿಶೆಯಲ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ 3 ಘೋಷಣೆಗಳನ್ನು ನಾವು ಕೂಗ್ತಾ ಇದ್ದೀವಿ. ಒಂದು ಭೂಮಾತಾ, ಇನ್ನೊಂದು ಗೋಮಾತಾ, ಮತ್ತೊಂದು ಗಂಗಾ ಮಾತಾ. ಈ 3 ಮಾತೆಗಳಿಗೆ ನಾವು ಘೋಷಣೆಯನ್ನು ಕೂಗ್ತಾ ನಮ್ಮ ರೈತರನ್ನ ಒಂದು ಮುಖ್ಯ ಪ್ರವಾಹದಲ್ಲಿ ತರ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ ಈ ಒಂದು
ಸಂಘಟನೆಯ ಭದ್ರ ನೆಲೆಯಲ್ಲಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯದ ಎಲ್ಲ ನಾಯಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ ನನ್ನ ಮಾತಿಗೆ ಹೇಳ್ತೇನೆ. ಎಲ್ಲರೂ ನಮಸ್ಕಾರ.